trigger. Ain't nobody gonna. ನಮಸ್ಕಾರ ವೀಕ್ಷಕರೇ, ಟ್ರೆಂಡಿಂಗ್ ಶೀಲ್ ಟಿವಿ ಅರ್ಪಿಸುವ ಡೈರೆಕ್ಟರ್ಸ್ ಕಟ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಹೋಸ್ಟ್ ಕಪಿಲ್ ಕಿನಿಗೋಳಿ. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕೋಸ್ಟಲ್ವುಡ್ ಸ್ಯಾಂಡಲ್ವುಡ್ನ ಪ್ರಖ್ಯಾತ ಡೈರೆಕ್ಟರ್ ಜ್ಯೋತಿ ಸರ್ಕಲ್ ರಾಜಮೌಳಿ. ಬನ್ನಿ ಸರ್, ಬನ್ನಿ. ಧನ್ಯವಾದಗಳು. ಸ್ವಾಗತ ಸರ್. ಮೊನ್ನೆ ಮಂಗಳೂರಲ್ಲಿ ನಡೆದ ತುಳುನಾಡ್ ಅವಾರ್ಡ್ಸ್ ಅಲ್ಲಿ ಭಾಗಿಯಾಗಿದ್ದೀರಾ? ಇದರ ಬಗ್ಗೆ ಸ್ವಲ್ಪ ನಮಗೆ ತಿಳಿಸಿ. ನಾನು ಅಲ್ಲಿ ಹೋಗಿದ್ದೆ. ಹೌದು ಸರ್, ಅಲ್ಲಿ ಅಂತ ರಶ್ ಮಾರೆ. ಹೌದು ಸರ್, ರಶ್ ಇತ್ತು, ಕಾಲಿಡ್ಲಿಕ್ಕೆ ಜಾಗಿಲ್ಲ. ಹೌದೌದು, ನನಗೆ ಮಂಡೆ ಬೆಚ್ಚ ಆಯ್ತು. ನಾನು ಸೀದಾ ಬಂದದ್ದೆ ಅಲ್ಲಿಂದ. ಒಳ್ಳೆ ಕೆಲಸ. ಜ್ಯೋತಿ ಸರ್ಕಲ್ ಅಲ್ಲಿ ತುಂಬಾ ರಶ್ ಉಂಟು ಈ ಟೈಮ್. ನಮ್ದು ಸ್ವಲ್ಪ 5 ಕಿಲೋಮೀಟರ್ ಎದುರು ಕಡೆ ಅಲ್ಲಿ. ಹೌದೌದು. ಓಕೆ ಸರ್, ಈಗ ನೀವು ತುಂಬಾ ಮೂವಿಗಳನ್ನು ಮಾಡಿದ್ದೀರಾ. ನಮ್ಮ ವೀಕ್ಷಕರಲ್ಲಿಯೂ ಕೂಡ ಇದೇ ಪ್ರಶ್ನೆ. ನಿಮ್ಮ ಮೂವಿಯ ಬಗ್ಗೆ ಮೊದಲನೇ ಚಿತ್ರದಿಂದ ಹೇಳಿ ಸರ್. ನಾವು ಮೊದಲು ಮಾಡಿದ ಒಂದು ಬಾರಿ ದೊಡ್ಡ ಪಿಕ್ಚರ್ ಅದು. ಹೌದು ಸರ್. ಹೆಸರು ಸರ್? ಗೋಲಿಬಜ್ಜಿ. ಹೆಸರು ಒಳ್ಳೆದುಂಟು ಸರ್. ಎಷ್ಟು ಗಳಿಕೆಯನ್ನು ಗಳಿಸಿದೆ? ಹೌದು. ಈ ಚಿತ್ರದ ಬಗ್ಗೆ ವಿವರ. ಹೆಸರು ಒಳ್ಳೆದುಂಟು, ಮೂವಿ ಕೂಡ ಒಳ್ಳೆದುಂಟು. ನಿಮಗೆ ಪ್ರಶಂಸೆ. ಈಗ ಈ ಮೂವಿಯ ಗಳಿಕೆ ಎಷ್ಟು ಸರ್? ಗಳಿಕೆ ಒಳ್ಳೆ ಗಳಿಕೆ ಆಗಿದೆ. ನಾವು ಆಗಿದ್ದೆಲ್ಲ ಹಣ ವಾಪಸ್ ಬಂದಿದೆ. ಒಳ್ಳೆ ವಿಷಯ. ಈ ಚಿತ್ರ ಥಿಯೇಟರ್ ಅಲ್ಲಿ ಎಷ್ಟು ಸಮಯ ಓಡಿದೆ? 2 ಗಂಟೆ. ಹೌದಾ ಸರ್? ಯಾಕೆ ಸರ್ 2 ಗಂಟೆಯ ಮೂವಿ? 2 ಗಂಟೆದ ಮೂವಿ ಮತ್ತೆ ಬೇರೆಯವರಿಗೆ ಚಾನ್ಸ್ ಕೊಡುದು ನಾವು. ಎಲ್ಲರಿಗೆ ಕೊಡ್ಬೇಕಲ್ಲ. ಹೌದು. ವೀಕ್ಷಕರೇ, ಮೊದಲನೇ ಚಿತ್ರ ಗೋಳಿಬಾಜಿ. ಈಗ ಎರಡನೇ ಚಿತ್ರ ಯಾವುದು ಸರ್? ಹೋಟೆಲ್ ಅಲ್ಲಿ ಗೋಳಿಬಾಜಿ. ಹೌದಾ ಸರ್? ಈ ಚಿತ್ರ ಹೇಗೆ ನಿಮಗೆ ಐಡಿಯಾ ಹೇಗೆ ಬಂತು ಸರ್? ಎಲ್ಲರೂ ಮನೆಯಲ್ಲಿ ಗೋಳಿಬಾಜಿ ತಿಂತಾರೆ, ಹೋಟೆಲ್ ಅಲ್ಲಿ ಹೋಗಿ ತಿಂತಾರೆ, ಅದು ಒಳ್ಳೇದಾಗ್ತದೆ. ಅದರ ಬಗ್ಗೆ ನಾವು ಒಂದು ಪಿಕ್ಚರ್ ಮಾಡಿದ್ವಿ. ಒಳ್ಳೆಯ ಸಾಮಾಜಿಕ ವಿಷಯ. ಈ ಮೂವಿ ಥಿಯೇಟರ್ ಅಲ್ಲಿ ಎಷ್ಟು ಸಮಯ ಓಡಿದೆ? ಇದು 4 ಗಂಟೆ. ಅಲ್ಲ ಸರ್, ಮೊದಲನೇ ಚಿತ್ರ 2 ಗಂಟೆ, ಈ ಚಿತ್ರ ನಿಮ್ಮ ಎರಡನೇ ಚಿತ್ರ 4 ಗಂಟೆ. ನೀವು ಈ ಸ್ಟ್ಯಾಟ್ಸ್ ಅನ್ನು ಹೇಗೆ ಮೇಂಟೈನ್ ಮಾಡ್ತೀರಿ? ಅದು ನಮ್ದು ಟ್ಯಾಲೆಂಟ್. ಹೌದು ಸರ್, ಈ ಟ್ಯಾಲೆಂಟ್ ನಮ್ಮ ಈ ವುಡ್ಡಿಗೆ ಬೇಕು ಸರ್. ಕೋಸ್ಟಲ್ವುಡ್ ಸ್ಯಾಂಡಲ್ವುಡ್ ನಲ್ಲಿ ಬೇಕು ಸರ್. ಹೌದು. ಈಗ ಇದು ಅದು ಬೇಕಾದ್ರೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಲಿ. ಹೌದು ಸರ್, ಅದು ನಿಮ್ಮ ಹತ್ರ ನಾವು ಕೇಳ್ತಿದ್ದೆ. ಶಾರ್ಟ್ ಫಿಲ್ಮ್ ಮಾಡಿದ್ರ ನೀವು? ಹೌದು, ನಾವು ತುಂಬಾ ಶಾರ್ಟ್ ಫಿಲ್ಮ್ ಮಾಡಿದ್ದೇವೆ. ಹೌದು, ಅದರಿಂದನೇ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಲ್ತದ್ದು. ಹೌದು ವೀಕ್ಷಕರೇ, ಈ ಜನರೇಷನ್ಗೆ ನಮ್ಮ ಜ್ಯೋತಿ ಸರ್ಕಲ್ ರಾಜಮೌಳಿ ಅವರು ಒಂದು ಉದಾಹರಣೆಯಾಗಿ ಹೊರ ಬರುತ್ತಿದ್ದಾರೆ. ಈಗ ಅದು ಆಯ್ತು ಸರ್. ನಿಮ್ಮ 3ನೇ ಚಿತ್ರದ ಬಗ್ಗೆ ಸ್ವಲ್ಪ ವಿವರ. ನಮ್ದು 3ನೇ ಮೂವಿ ತೋಟದಲ್ಲಿ ಗೋಳಿಬಜ್ಜಿ. ಅಲ್ಲ ಸರ್, ನಿಮ್ಮ 2ನೇ ಮೂವಿ ಕೂಡ ಇದೇ ತರ ಒಂದು, ಅಂದ್ರೆ ಮೊದಲನೇ ಮೂವಿ ನಮ್ದು ಖಾಲಿ ಗೋಳಿಬಜ್ಜಿ. ಹೌದು ಸರ್. ಮತ್ತೆ ನಾವು ಹೋಟೆಲ್ ಅಲ್ಲಿ ಗೋಳಿಬಜ್ಜಿ. ಅದೇ. ಈಗ ನಮ್ದು ತೋಟದಲ್ಲಿ ಗೋಳಿಬಜ್ಜಿ. ತೋಟದಲ್ಲಿ ಕೆಲಸದವರೆಲ್ಲ ಬಂದ್ರೆ ಚಾಟಿಂಗ್ ಕೊಡ್ಬೇಕಲ್ಲ. ಅದು ಈ ಒಂದು ಕಾನ್ಸೆಪ್ಟ್ ಅನ್ನು ನೀವು ಇಟ್ಟು ಒಂದು ಒಳ್ಳೆ ವಿಷಯ ಸರ್. ಒಳ್ಳೆ ವಿಷಯ. ಅದು ನಮ್ಮ ರೋಹಿತ್ ಶೆಟ್ಟಿ ಅವರು ಗೋಲ್ಮಾಲ್ ಆ ಮಾಲ್ ಈ ಮಾಲ್ ಅಂತ ಹೇಳಿ ಎಂತ ಹೇಳ್ತಾ ಇದ್ರೆ ಹಾಗೆ ನಾವು ಕೂಡ ಸೀರೀಸ್ ಮಾಡೋದು. ಹೌದು ಸರ್, ಈ ಸೀರೀಸ್ ಅದೇ ಸುದ್ದಿಯಲ್ಲಿ ಉಂಟು. ನೆಟ್ಫ್ಲಿಕ್ಸ್ ಗೆ ಸ್ವಲ್ಪ ಹೋಲಿಕೆಯನ್ನು ಮಾಡ್ತಿದ್ದಾರೆ. ಹೌದಾ ಸರ್? ನೆಟ್ಫ್ಲಿಕ್ಸ್ ಅಲ್ಲಿ ನಿಮ್ಮ ಮೂವಿಗಳನ್ನು ಹೌದು ಭಾರಿ ಬರ್ತಾ ಉಂಟು. ನಮ್ದು ಭಾರಿ ಫೇಮಸ್ ಆಗಿ. ಹೌದು ಸರ್, ನೆಟ್ಫ್ಲಿಕ್ಸ್ ಅಲ್ಲಿ ಬಂದಿದೆ. ಅದೇ ಸರ್, ಈ ಚಿತ್ರ ಥಿಯೇಟರ್ ಅಲ್ಲಿ ಎಷ್ಟು ಸಮಯ ಓಡಿದೆ? ಇದು 8 ಗಂಟೆ ಓಡಿದೆ. 8 ಗಂಟೆ. ನೋಡಿ ವೀಕ್ಷಕರೇ, ಕಣ್ಣಿಟ್ಟು ನೋಡಿ. ಈ ಸ್ಟ್ಯಾಟ್ಸ್ ಅನ್ನು ನಮ್ಮ ಜ್ಯೋತಿ ಸರ್ಕಲ್ ಹೇಗೆ ಮೇಂಟೈನ್ ಮಾಡಿದ್ರೆ ನಿಮ್ಮ ಟೀಮ್ ಕೋಪರೇಷನ್ ಒಳ್ಳೆದುಂಟು ಸರ್. ಅದೇ ಈ ಚಿತ್ರದ ಬಜೆಟಿನ ಸ್ವಲ್ಪ, ಇದು ಸಾಧಾರಣ ಒಂದು 2,000. ನೋಡಿ ವೀಕ್ಷಕರೇ, ಅತಿ ಕಡಿಮೆ ಬಜೆಟ್ ಅಲ್ಲಿ ಚಿತ್ರ ಮಾಡುವ ನಮ್ಮ ಒಬ್ಬ ಡೈರೆಕ್ಟರ್ ಇಲ್ಲಿದ್ದಾರೆ, ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ತುಂಬಾ ಸಂತೋಷ ಆಗ್ತದೆ ಸರ್, ನಮಗೆ ತುಂಬಾ ಸಂತೋಷ. ಮತ್ತೆ ಈ 3 ಮೂವಿ ಆಯ್ತು, ಇನ್ನು ಯಾವುದೆಲ್ಲ ಮೂವಿ ಉಂಟು ಸರ್? ಇನ್ನು ನಮ್ದು ಹೊಸ ಪ್ರಾಜೆಕ್ಟ್ ಉಂಟು. ಹೌದು ಸರ್. ಯಾವುದು ಸರ್ ನಿಮ್ದು? ಇಂದಿರಾ ಕ್ಯಾಂಟೀನ್ ಅಲ್ಲಿ ಗೋಳಿಬಜ್ಜಿ. ಮತ್ತೆ ಯಾವುದು ಸರ್? ಮತ್ತೆ ಗುಡ್ಡೆಯಲ್ಲಿ ಗೋಳಿಬಜ್ಜಿ ಉಂಟು. ಮತ್ತೆ ನಮ್ಮ ತೋಟದಲ್ಲಿ ಗೋಳಿಬಜ್ಜಿ 2 ಉಂಟು. ಅಲ್ಲ ಸರ್, ಅದು ಆಯ್ತು ಸರ್, ಅದು ಸೀರೀಸ್ ಆಯ್ತು. ಈ ಸೀರೀಸ್ ಅನ್ನು ಬಿಟ್ಟು ಏನಾದ್ರು ಮಾಡಿದ್ದೀರಾ ಸರ್? ಗೋಳಿಬಜ್ಜಿಯನ್ನು ಬಿಟ್ಟು ನಾವು ಒಂದು ಉಂಟಲ್ಲ. ಯಾವುದು ಸರ್? ಒಂದು ವೆಜ್ ಮೊಟ್ಟೆ ಕತೆ. ಅಲ್ಲ ಸರ್, ವೆಜ್ ಯಾಕೆ ಸರ್ ನೀವು? ಅಂದ್ರೆ ಎಂತ ಗೊತ್ತುಂಟಾ? ಹೌದು, ಇದು ಒಂದು ಮೊಟ್ಟೆ ಕತೆ ಹೇಳಿದ್ರೆ ಅಲ್ಲಿ ಅಂತ ಎಲ್ಲ ಬರುದಿಲ್ಲ. ವೆಜ್ ತಿನ್ನುವರು ಬರುದಿಲ್ಲ. ಅದು ನಮ್ಗೆ ಎಲ್ಲ ಮಾರ ಅಂತ ಬರುದಿಲ್ಲ. ಹೌದು ಸರ್, ಇಲ್ಲಿ ವೆಗಲ್ ಇಲ್ಲ. ಹೌದು ಸರ್, ಸೀದಾ ಬರ್ತಾರೆ. ಹೌದು. ಅಲ್ಲ ಸರ್, ನಿಮ್ಮ ಒಂದು ಕಾನ್ಸೆಪ್ಟ್, ಈ ಸೋಷಿಯಲ್ ಕೋಡ್ ಕಾನ್ಸೆಪ್ಟ್ ಎಲ್ಲಿಂದ ತರ್ತೀರಾ ಸರ್? ಅದು ಟ್ಯಾಲೆಂಟ್. ಈ ಟ್ಯಾಲೆಂಟ್ ನಮ್ಗೆ ಬೇಕು ಸರ್, ತುಂಬಾನೇ ಅವಶ್ಯಕತೆ ಇದೆ ಸರ್. ಅದೇ ಈ ಹಲೋ
ಸ್ಮಿತ್ ಬನ್ನಿ ಚಾಂಪಿಯನ್ಶಿಪ್ ಆಗ್ತೀರಾ ಈ ಟೆನ್ಷನ್ ಮಾಡ್ಕೊಡ್ಸಿ ಮಾರೆ ಮೂಲ ಇಂಕಲ್ ಉಂಟು ಅಲ್ಲಿ ಬಲ್ಲ ಬಾರು ವಾರ್ನಲ್ಲೇ ತಂಗಾನ ಆಗಲೇ ಟೀಮ್ ಮಾಡ್ಬಾರ್ದು ಓಕೆ ಸ್ಮಿತ್ ಅದು ಬಿಡಿ ಸರ್. ಈ ನಿಮ್ಮ ಚಲನಚಿತ್ರ ಬಗ್ಗೆ ಮಾತಾಡೋಣ ಸರ್. ಈಗ ಈ ಚಿತ್ರ ದೊಡ್ಡ ಬಜೆಟ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಉಂಟು ಸರ್. ಇದು ನಮ್ದು ಮತ್ತೆ ವೆಜ್ ಮೊಟ್ಟೆದು ಕತೆ ಇದೆ. ಹೌದು ಸರ್, ಈ ಒಂದು ಕಾನ್ಸೆಪ್ಟ್ ಒಳ್ಳೆದುಂಟು ಸರ್. ಅದೇ ರೀತಿ ಈ ಚಿತ್ರ ಎಷ್ಟು ಥಿಯೇಟರ್ ಅಲ್ಲಿ ನೀವು ರಿಲೀಸ್ ಮಾಡ್ಲಿಕ್ಕೆ? ಥಿಯೇಟರ್ ಸಾಧಾರಣ ಒಂದು 10-20 ಥಿಯೇಟರ್ ಅಲ್ಲಿ ಮಾಡುದು. ಅಲ್ಲ ಸರ್, 10-20 ಹೇಳ್ತೀರಾ ಸರ್ ನೀವು? ತುಂಬಾ ಥಿಯೇಟರ್ ಉಂಟು ಸರ್, 1,000 ಥಿಯೇಟರ್ ಅಲ್ಲಿ ಮಾಡ್ಬೋದಲ್ಲ ಸರ್ ನಿಮ್ಗೆ ನಮ್ಮ ಇದು ಟ್ರೆಂಡಿಂಗ್ ಶೀಲ್ಡ್ ಟಿವಿಗೆ ಒಂದ್ ಸರಿ ಕಟ್ಟು 1,000 ಸಬ್ಸ್ಕ್ರೈಬರ್ ಇಲ್ಲ, ನೀವು ನಂಗೆ ಹೇಳ್ತೀರಾ? ಅಲ್ಲ ಸರ್, ಉಂಟು ಸರ್. ಏನು ಹೇಳ್ತೀರಾ ನೀವು? ಮೊನ್ನೆ CCಯಲ್ಲಿ ಸಿಟಿ ಸೆಂಟರ್, ಹೌದು ಸಿಟಿ ಸೆಂಟರ್, ಅದೇ ಅಲ್ಲಿ ಪ್ರೀಮಿಯರ್ ಆಗಿದೆ ನಮ್ದು. ಹೌದಾ? ಹೌದು, ಅಲ್ಲಿ ರಿಲಯನ್ಸ್ ರಿಟೇಲ್ ಅಲ್ಲಿ ಪ್ರೀಮಿಯರ್ ಆಗಿದೆ ಮೂವಿ. ಹೌದಾ? ಎಲ್ಲಿ? ಹೌದು, ನೋಡ್ಲಿಲ್ವಾ ಸರ್? ನೋಡಿ ಸರ್, ನೋಡಿ. ನನಗೆ ಇದು ಬೋರ್ಡ್ ಓನ್ಲಿ 250 ಒಳ್ಳೆ ಆಗ್ತದೆ ನೋಡಿ. ಮಕ್ಕಳೇ ಮಾರಿ ಸಬ್ಸ್ಕ್ರೈಬರ್ ಯಾವ ಏತು ಮಾರ ಈ ವಿಡಿಯೋ ಲೈಕ್ ಅಣ್ಣ, ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.